ವಿಘ್ನಾಪಹರ್ತ ಅಂತ ಕರೀತಾರೆ. ಅಂತಹ ಗಣಪತಿಗೆ ಧೂಪ ದೀಪ ನೈವೇದ್ಯ ಮಂಗಳ ಯಥಾಶಕ್ತಿಯಾಗಿ ಅರ್ಚನೆ ಆರಾಧನೆಗಳನ್ನು ಮಾಡಿದ್ದೇವೆ. ನಾವೀಗ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ಮಾಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಸೇವೆ, ಅಂತಹ ಸೇವೆಗೆ ಇರತಕ್ಕಂತಹ ಬರತಕ್ಕಂತಹ ಬಂದಿರಬಹುದಾಗಿರುವಂತಹ ಯಾವುದೇ ವಿಘ್ನ ವಿಪತ್ತುಗಳಿದ್ದಾಗಿಯೂ ಕೂಡ ಅದೆಲ್ಲ ಪರಿಹಾರ ಆಗಿ ಆ ವಿಘ್ನ ಅಪಹರ್ತನಾಗಿರತಕ್ಕಂತಹ ಶ್ರೀಮನ್ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನತೆಯಿಂದ ನೆರವೇರುವ ಹಾಗೆ ಆ ಮಹಾಗಣಪತಿ ದೇವರನ್ನು ಅನುಗ್ರಹ ಮಾಡಬೇಕು ಅಂತ ವಿಶೇಷವಾಗಿರತಕ್ಕಂತಹ ಸೇವೆ ಚಂಡಿಕಾಯಾಗ, ಹಾಗೆ ಅಷ್ಟಮಲಿಂಗ ಶ್ರೀಕಾಹ ಬ್ರಹ್ಮಕುಂಭಸ್ಥಾಪನ, ತತ್ಸಂಬಂಧವಾಗಿರತಕ್ಕಂತಹ ಪ್ರಧಾನ ಅಧಿವಾಸ ಹೋಮ, ವಿಷ್ಣು ಸೂಕ್ತ ಹೋಮ, ನಿರ್ವಿಘ್ನತೆಗೋಸ್ಕರವಾಗಿ ಮಾಡಬಹುದಾಗಿರತಕ್ಕಂತಹ ಮಹಾಗಣಪತಿ ಹವನ, ಹಾಗೆ ಮಧ್ಯಾಹ್ನದಲ್ಲಿ ಮಾಡತಕ್ಕಂತಹ ಕಲಶಾಭಿಷೇಕ ಮಹಾಪೂಜೆ, ಮಹಾ ಅನ್ನಸಂತರ್ಪಣೆ, ರಾತ್ರಿ ಕಾಲದಲ್ಲಿ ಮಾಡತಕ್ಕಂತಹ ಏನು ಆ ರಂಗ ಪೂಜಾ ಮಹೋತ್ಸವ ಇದೆ, ಇಷ್ಟೆಲ್ಲ ಕರ್ಮಭಾಗಗಳನ್ನು ಕೂಡ ಆ ಭಗವಂತ ನಿರ್ವಿಘ್ನತೆಯಿಂದ ನೆರವೇರುವ ಹಾಗೆ ಮಾಡಿ ಮುಂದೆ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಅಥವಾ ಇಲ್ಲಿ ನಂಬಿ ಬಂದಿರತಕ್ಕಂತಹ ಭಕ್ತಾದಿಗಳಿಗಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆ ತಾಪತ್ರಗಳು ಬಾರದೆ ನಿರ್ವಿಘ್ನತೆಯಿಂದ ಆ ಎಲ್ಲ ಕೆಲಸ ಕಾರ್ಯಗಳು ನೆರವೇರುವಂತಹ ರೀತಿಯಲ್ಲಿ ಆ ಮಹಾಗಣಪತಿ ದೇವರನ್ನು ಅನುಗ್ರಹ ಮಾಡಬೇಕು ಅಂತ ಒಂದೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಂತಲ್ಲಿಯೇ 3 ಬಾರಿ ಪ್ರದಕ್ಷಿಣೆಗೊಂಡು ನಮಸ್ಕಾರ ಮಾಡಿ. ಮಹಾಗಣಪತಯೇ ನಮಃ. ಕೃತಾಯಾಃ ಪೂಜಾಯಾಃ ಪ್ರಮುಖ ಮೂಲಪ್ರದಕ್ಷಿಣಾಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀಮನ್ ಮಹಾಗಣಪತಯೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಅನುಗ್ರಹಂ ಕುರು. ಅನೇನ ಗಣಪತಿ ಪೂಜನೇನ ಕರ್ಮಣ ಶ್ರೀಮನ್ ಮಹಾಗಣಪತಿ ಪ್ರೀಯತಾಂ. ಪಂಚಧಾರಯ ಮಾನ್ ದೇವಿ ಪವಿತ್ರಂ ಕುರುಜಾಸನಂ ಅಪಸರಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೆ ಗಚ್ಚಂತು ಶಿವಾಜ್ಞಾ ಅಪಕ್ರಾಮಂತು ಭೂತಾನ್ ವ್ಯಾಚಾತ್ ಸರ್ವತೋ ದಿಶಂ ಸರ್ವೇಷಾಂ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಪರಾತ್ಪರ ಗುರುಭ್ಯೋ ನಮಃ. ಗುಂಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ದುರ್ಗಾಯೇ ನಮಃ. ಕ್ಷಂ ಕ್ಷೇತ್ರಪಾಲಾಯ ನಮಃ. ಸಂಸರಸ್ವತ್ಯೇ ನಮಃ. ಪಂ ಪರಮಾತ್ಮನೇ ನಮಃ. ಹೀಗಿಡ್ಕೊಳ್ಳಿ. ಶ್ರೀ ಹರಿ ಗೋವಿಂದ, ಶ್ರೀ ಹರಿ ಗೋವಿಂದ, ಶ್ರೀ ಹರಿ ಗೋವಿಂದ, ಗೋವಿಂದ ಗೋವಿಂದ ಗೋವಿಂದ. ಹರೇ ಕೃಷ್ಣ ಕೃಷ್ಣಾಜ್ಞ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞಯ. ನಮಃ ಶಿವಾಭ್ಯಾಂ ಯುಗೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾತ್ಮೆ ಶ್ರೀ ಹರಿ ಕ್ಷೇತ್ರವರಾಹ ರುದ್ರೇ ವೈವಸ್ವತಮಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಣವಾಲೆ
ಕಲ್ಸಡಿ ಮಡಿಯಲ್ಲ ಲಕ್ಷ್ಮೀನಾಮ್ಯಃ ಸರ್ವೇಷಾಂ ಸರ್ವಪಾನಾಂ ಇದಕ್ಕೆ ನೀರು ಹಾಕಿದ್ದಾರೆ ಇದು ಬಿಟ್ರೆ ಯಜಮಾನಸ್ಯ ಸಕುಟುಂಬಕಸ್ಯ ಸಪುತ್ರಕಸ್ಯ ಸಪುತ್ರಿಕಸ್ಯ ಸಭ್ರಾತೃಕಸ್ಯ ಸಹಾಶಕವರ್ಗಸ್ಯ ಸರ್ವವಿಮಲೈಕಸ್ಯ ದಿವ್ಯಭೂಮಾತ್ರೈಶ್ಚ ಮಹೋತ್ಪಾದನ್ ದುಸ್ವಪ್ನ ದುಶ್ಶಕುನ ದುರ್ನಿಮಿತ್ತಾದಿ ಆಗಾಮಿ ಸೂಚಿತ ಸಕಲ ದುಃಖಾರ್ಕವಿನಾಮಯಾದಾತ್ಮ ಅಸ್ಯ ರಾಷ್ಟ್ರಕೃತ ಭಕ್ತ ಮಹಾನನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಶೋಭಾಮಯ ಆಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಂ ಶ್ರೀ ಪರಮೇಶ್ವರಾಜ್ಞೆಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಸಕಲಾಪಕ್ಷಾಂತಿ ಪುತ್ರಕ ದೀರ್ಘಾಯುರ್ದಾಮ್ಯ ಅನವಚ್ಛಿನ್ನ ಸಂತತಿ ಸ್ಥಿರಲಕ್ಷ್ಮಿ ಕೀರ್ತಿಲಾಭ ಶತ್ರುಪರಾಜಯಾದಿ ಸದವೀತಸಿದ್ಧ್ಯರ್ಥಂ ಸದ್ಯರ್ಥಂ ಅಭ್ಯುದಯಾರ್ಥಂಚ ಸಮಸ್ತದೋಷಪರಿಹಾರ ಪೂರ್ವಕ ಇಷ್ಟಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಕಾಮ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ರೂಪಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಅಷ್ಟಲಕ್ಷ್ಮೀನಾಂ ಅನುಗ್ರಹ ಪ್ರಾಪ್ತ್ಯರ್ಥಂ ಉದ್ಯೋಗ ವ್ಯವಹಾರ ಜೀವನೋಪಾಯ ಧನಾಗಮನಾದಿ ಸಾನುಕೂಲ್ಯ ಸಿದ್ಧ್ಯರ್ಥಂ ವಿಶೇಷತಃ ಮತ್ಸ್ಯೋದ್ಯಮ ಕ್ಷೇತ್ರೆ ಸ್ಥಿತ ಸಮಸ್ತ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ ವ್ಯವಹಾರಾಭಿವೃದ್ಧರ್ಥಂ ಧನಾಕರ್ಷಣಾರ್ಥಂ ಎಲ್ಲ ದೇವತಾ ಅರ್ಚನೆ ಆರಾಧನೆಗಳಿಂದ ಆ ಭಗವಂತ ಸಂಪೂರ್ಣವಾಗಿ ತೃಪ್ತಿ ಹೊಂದಿ ಮುಂದೆ ನಮಗಾಗಲಿ ನಮ್ಮ ಕುಟುಂಬಕ್ಕಾಗಲಿ ಬಂದಿರತಕ್ಕಂಥ ಬರಬಹುದಾಗಿರುವಂತಹ ಸಮಸ್ತ ದೋಷವನ್ನೇ ಪರಿಹಾರ ಮಾಡಿ ಇದೆಲ್ಲ ಒಳ್ಳೆಯದಾಗುವ ಹಾಗೆ ದೇವರ ಅನುಗ್ರಹ ಮಾಡಬೇಕು. 4 ಜನ ಒಟ್ಟಾಗಿ ಹೌದು ವಾದ್ಯ
ಹೆಚ್ಚಿನ ಒಂದು ಅಭಿವೃದ್ಧಿ ಕೊಟ್ಟು ಎಲ್ಲರಿಗೂ ಒಂದು ಖುಷಿಯಾಗಿರುತ್ತೆ ಒಂದು ಉದ್ಯೋಗ
ನಮ್ಮ ಹೆಸರು ಮೋಹನ್ ಕಾರ್ವಿ ಅಂತ, ಮರವಂತೆ ಶ್ರೀರಾಮ ಮಂದಿರದ ಅಧ್ಯಕ್ಷರು ಮತ್ತು ಮೀನುಗಾರರ ಸೇವಾ ಸಮಿತಿ ಅಧ್ಯಕ್ಷರು. ನಾವು ಈ ಅಬಾರಿ ಸೇವೆ ನಾವು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಂಡದ್ದು. ಹಿಂದೆ ಒಂದು ಸಲ ಅಬಾರಿ ಮಾಡಿದ್ದೇವೆ 2-3 ವರ್ಷ ಹಿಂದೆ. ನಮ್ಮ ಮೀನುಗಾರಿಕೆ ಕ್ಷಾಮ ಬಂದಾಗ ಮತ್ತು ಮಳೆ ಮತ್ತು ಸಮುದ್ರ ತುಫಾನ್ ಆಗ್ತಿದ್ದಾಗ ನಮಗೆ ಉದ್ಯೋಗ ಹೋಗಲಿಕ್ಕೆ ಎಂಥ ವ್ಯವಸ್ಥೆ ಇರುವುದಿಲ್ಲ, ದಾರಿ ಇರುವುದಿಲ್ಲ. ಯಾವ ಸಮುದ್ರದಲ್ಲಿ ದಿನನಿತ್ಯ ನೋಡೋದು, ದೇವರ ಮೀನುಗಾರಿಕೆ ಯಾವಾಗ ಹೋಗೋದು, ಮೀನು ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಆಗಸ್ಟ್ ತಿಂಗಳಲ್ಲಿ ಸರಿಯಾದ ಟೈಮಲ್ಲಿ ಸಮುದ್ರ ಕಡಿಮೆ ಆಗದಿದ್ದಾಗ ಮತ್ತು ಮೀನುಗೀನು ಬರೆದಿದ್ದಾಗ ನಾವು ದೇವ್ರ ಹತ್ರ ಎಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಸಮುದ್ರ ತೀರದಲ್ಲೇ ಎಲ್ಲ ಕೂತ್ಕೊಂಡು, ಊರಿನವರೆಲ್ಲ ಕೂತ್ಕೊಂಡು, ಹಿರಿಯರೆಲ್ಲ ಕೂತ್ಕೊಂಡು, ಈ ವರ್ಷ ಮೀನುಗಾರಿಕೆ ಭಾರಿ ಕ್ಷಾಮ ಉಂಟು, ಏನು ಮಾಡೋದು ಅಂತ ಹೇಳಿದಾಗ ನಮ್ಮ ಮಹಾರಾಜ ಸ್ವಾಮಿ 66 ಮಹಾವಿಷ್ಣು ನರಸಿಂಹದೇವರು ಇಲ್ಲಿಗೆ ಬಂದು ಎಲ್ಲರೂ ಒಟ್ಟಾಗಿ ಊರಿನವರೆಲ್ಲ ಒಂದು ದಿವಸ ರಜೆ ಇಟ್ಟು ಒಟ್ಟಾಗಿ ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ದೇವ್ರನ್ನ ನಾವು ಈ ವರ್ಷ ಅಬಾರಿ ಕಾರ್ಯಕ್ರಮ ಮಾಡ್ತೇವೆ. ನಮಗೆ ಒಳ್ಳೆ ಮಳೆ ಆಗಬೇಕು ಮತ್ತು ಸಮುದ್ರ ಜೋರಾಗಿ ಒಳ್ಳೆ ಮೀನು ಬರಬೇಕು ಮತ್ತು ಮೀನುಗಾರಿಕೆ ಹೋಗುವ ಮಾರ್ಗ ಒಳ್ಳೆಯದಾಗಿ ಬೀಳಬೇಕು. ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡಾಗ ನಮಗೆ ದೇವರು ಆ ಟೈಮಲ್ಲಿ ಒಳ್ಳೆ ಒಂದು ದಾರಿ ತೋರಿಸಿದ್ದಾನೆ. ಹೌದು, ಒಳ್ಳೆ ದಾರಿ ತೋರಿಸಿದ್ದಾನೆ ಮತ್ತು ಒಳ್ಳೆ ಮೀನು ಆ ವರ್ಷ ಒಳ್ಳೆ ಮೀನು ಬಂದಿದೆ. ಕ್ರಮೇಣ ಇತ್ತಿತ್ತಲಾಗಿ ಈಗ ಒಂದು ಕಳಸಲ ಮಾಡಬೇಕಿತ್ತು, ಮಾಡಲಿಕ್ಕಾಗಲ್ಲ, ಕೋವಿಡ್-19ಗೋಸ್ಕರ ಮಾಡಲಿಕ್ಕಾಗಲ್ಲ. ಆದರೂ ಈ ವರ್ಷವೂ ಸ್ವಲ್ಪ ಒತ್ತಡ ಇದ್ದಿತ್ತು ಕೋವಿಡಿಂದ. ಆದರೂ ನಾವು ಈ ವರ್ಷ ಏನೇ ಆಗಲಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ವರ್ಷ ಅಬಾರಿ ಕಾರ್ಯಕ್ರಮ ಮಾಡಿಬಿಡ್ತು. ನಾವು ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ದೇವ್ರು ನಮ್ಗೆ ಸಾಕಷ್ಟು ಆ ಟೈಮಲ್ಲೇ ಉದ್ಯೋಗ ಎಲ್ಲ ಒಳ್ಳೇದು ಮಾಡಿ ಕೊಟ್ಟಿದೆ. ನಮ್ಮ ಊರಿನಲ್ಲೇ ಮರವಂತೆ ಸಮುದ್ರ ತೀರದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಜಾತಿ ಮೀನುಗಳು ಆ ಟೈಮಲ್ಲೆಲ್ಲ ಬಂದಿತ್ತು. ಈಗ ಇತ್ತಿತ್ತಲಾಗಿ ಸ್ವಲ್ಪ ಮೀನುಗಾರಿಕೆ ಮತ್ತು ಪುನಃ ಕ್ಷಾಮ ಆಯಿತು. ಅದೇ ರೀತಿ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡಿತ್ತು ನಮಗೆ ಆ ಭಗವಂತ ಸಾಕಷ್ಟು ಹಿಂದೆ ಕೊಟ್ಟಿದ್ದಾನೆ. ಅದೇ ರೀತಿ ಮುಂದೆ ಕೊಡ್ತಾನೆ ಅಂತ ನಮಗೆ ನಂಬಿಕೆ ಉಂಟು. ಈಗ ಅಬಾರಿ ಕಾರ್ಯಕ್ರಮ ಆಗಿದೆ, ಮುಂದಿನ ದಿನದಲ್ಲಿ ಒಳ್ಳೇದಾಗ್ತದೆ ಆ ನಂಬಿಕೆ ಉಂಟು ನಮಗೆ. ಯಾಕಂದರೆ ಪೂರ್ವಜರು ಹಿಂದಿನಿಂದ ಮಾಡ್ಕೊಂಡು ಬಂದ ಒಂದು ಅಬಾರಿ ಸೇವೆ. ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಿದ. ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ಅದೇ ರೀತಿ ರಾತ್ರಿಗೆ ಆಗುವಂಥ ರಂಗಪೂಜೆ ಸೇವೆ ಉಂಟು. ಇವತ್ತು ರಾತ್ರಿ ಆಗುವಂಥ ರಂಗಪೂಜೆ ಸೇವೆ ಉಂಟು. ಹಾಗೆ ಮಹಾವಿಷ್ಣು ದೇವರನ್ನು ಆಚೆ ಗಂಗಾಧರೇಶ್ವರನ ಇದಕ್ಕೆ ಹೋಗ್ಲಿಕ್ಕೆ ಉಂಟು ಪುರ ಮೆರವಣಿಗೆಯಿಂದ. ಆ ಕಾರ್ಯ ಕೂಡ ಇವತ್ತು ರಾತ್ರಿ 10 ಗಂಟೆ ರಾತ್ರಿ 10-11 ಗಂಟೆ ರಾತ್ರಿ ಆಗ್ತದೆ. ಆ ಕಾರ್ಯ ಕೂಡ ಆಗಬೇಕು. ಈ ಅಬಾರಿ ಆದ ನಂತರ ಆ ಕಾರ್ಯವನ್ನು ಮಾಡಬೇಕು. ಅದು ಮಾಡಿದ್ರ ಮೇಲೆ ಮಾತ್ರ ನಮಗೆ ಸಂಪೂರ್ಣ ಆಯಿತು ಅಂತ ಪರಿಪೂರ್ಣ ಆಗುವಂಥ ಕಾರ್ಯ. ಹಾಗಾಗಿ ಈ ಅಬಾರಿ ಸೇವೆ, ಈ ರಂಗಪೂಜೆ ಸೇವೆ ಇದೆಲ್ಲ ಮಾಡಲಿಕ್ಕೂ ಆ ಪರಮಾತ್ಮ ನಮ್ಗೆ ಅನುಕೂಲ ಮಾಡಿದ್ದಾನೆ. ಇನ್ನು ಮುಂದೆ ಮಾಡಬೇಕಂತ ನಮ್ಮೆಲ್ಲರದ್ದು ಅಪೇಕ್ಷೆ. ಶಂಕರ್ ಕಾರ್ವಿ ಅಂತ, ಮಾರ್ಕೆಟ್ ಸಮಿತಿ ಅಧ್ಯಕ್ಷರು. ನಾವೀಗ ಪ್ರತಿ ವರ್ಷ ಅಬಾರಿ ಸೇವೆಯನ್ನು ಮಾಡ್ತೇವೆ. ಅಂದರೆ ಈ ವರ್ಷವೂ ಸಹ ಅಬಾರಿ ಸೇವೆಯನ್ನು ಮಾಡಿದ್ದೇವೆ. ಇವತ್ತು ಆ ಅಬಾರಿ ಸೇವೆಯಲ್ಲಿ ದೇವರು ನಾವು ಕೊಟ್ಟಂಥ ಸೇವೆಯನ್ನು ಸ್ವೀಕರಿಸಿ, ಆ ಸೇವೆಯನ್ನು ಸಂಪೂರ್ಣ ಸ್ವೀಕರಿಸಿ ನಾವು ಮಾಡಿದಂಥ ಎಲ್ಲರಿಗೂ, ಸಮಸ್ತ ಮೀನುಗಾರರಿಗೂ ಒಳಿತನ್ನು ಮಾಡಬೇಕಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ. ಹಾಗೆ ಈ ಅನ್ನವನ್ನು ಹೊಳೆಗೆ ಹಾಕುವಂಥ ಅದೇ ಪ್ರಾಮುಖ್ಯತೆ ಇರುವಂಥದ್ದು ಒಂದು ಈ ಅಬಾರಿ ಸೇವೆಯಲ್ಲಿ. ಆದ್ದರಿಂದ ಆ ಕಾರ್ಯವನ್ನು ದೇವರು ಸಂಪೂರ್ಣ ಸ್ವೀಕರಿಸಿ ಬಂದಂಥ ಭಕ್ತರಿಗೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತೆ ಆ ದೇವರ ಒಂದು ಅನುಗ್ರಹ ಕರುಣಿಸಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ನದಿ ಮತ್ತು ಕಡಲಿನ ನಡುವೆ ಬಹಳ ಸುಂದರವಾದಂಥ ಪ್ರಕೃತಿಯ ನಡುವೆ ಇರುವ ದೇವಾಲಯ ಮರವಂತೆಯ ವರಾಹ ದೇವಾಲಯ. ಇಲ್ಲಿನ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಒಂದೇ ಗರ್ಭಗುಡಿಯಲ್ಲಿ ವಿಷ್ಣುವಿನ 3 ಅವತಾರಗಳು ಅದನ್ನು ಆರಾಧಿಸ್ತಾರೆ. ಇಲ್ಲಿ ವಿಷ್ಣು, ವರಾಹ ಮತ್ತು ನಾರಸಿಂಹ. ಭಾಳ ದೂರದಿಂದೆಲ್ಲ ಇಲ್ಲಿ ಭಕ್ತರು ಬರ್ತಾರೆ, ಹರಕೆ ಹೊರ್ತಾರೆ, ಹರಕೆ ಸಲ್ಲಿಸ್ತಾರೆ. ಅವರ ಮನದ ಇಷ್ಟ ಏನು ಅದನ್ನು ಅವರು ಈಡೇರಿಸ್ಕೊಳ್ತಾರೆ. ಇಲ್ಲಿ ನಡೆಯುವಂತಹ ಸೇವೆಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಮತ್ತು ತುಂಬ ಜನರನ್ನು ಸೆಳೆಯುವಂತಹ ಸೇವೆ ಅಂತ ಹೇಳಿದ್ರೆ ಅದು ಅಬಾರಿ. ಈ ಶಬ್ದವೇ ಹೇಳುವ ಹಾಗೆ ಭಕ್ತರು ತಮ್ಮ ಮನದ ಕಾಮನೆಗಳಿಗಾಗಿ ದೇವರನ್ನು ಪ್ರಾರ್ಥಿಸ್ತಾರೆ, ಹರಕೆ ಹೊರ್ತಾರೆ.
ಹಾಗೆ ಹೊತ್ತ ಹರಕೆ ದೇವರು ಈಡೇರಿಸ್ತಾನೆ. ಆಗ ಯಾರು ಅದರ ಫಲ ಪಡೆದಿದ್ದಾರೆ ಅವರು ದೇವರಿಗೆ ಆಭಾರಿಗಳಾಗಿರಬೇಕು ಅಂತ, ಕೃತಜ್ಞತೆ ಸಲ್ಲಿಸಬೇಕು ಅಂತ. ಆ ರೀತಿ ಒಂದು ದೊಡ್ಡ ಸೇವೆ ಆಭಾರಿ. ಹೆಚ್ಚಾಗಿ ಇದನ್ನು ಮೀನುಗಾರ ಸಮುದಾಯದವರು ಮತ್ತು ಕೃಷಿಕರು ಇದನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೀನುಗಾರರಿಗೆ ಅವರು ದೇವರನ್ನೇ ನಂಬಿಕೊಂಡು ಕೆಲಸ ಮಾಡುವವರು. ಅದು ಶ್ರೀರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ವರಾಹ ಆಗಿರ್ಬೋದು. ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಸಮುದ್ರದಲ್ಲಿ ಅಪಾಯವನ್ನು ಎದುರಿಸಿ ತಮ್ಮ ಕೆಲಸ ಮಾಡ್ತಾರೆ, ಜೀವನವನ್ನು ಸಾಗಿಸ್ತಾರೆ. ಹಾಗಾಗಿ ಸಹಜವಾಗಿಯೇ ಅವರು ಆರ್ತ ಪರಾಯಣರಾದಂಥ ದೇವರನ್ನು ಆಶ್ರಯಿಸ್ತಾರೆ. ನಮಗೆ ದೇವರೇ ಒಳ್ಳೇದು ಮಾಡು, ನಮಗೆ ನಮ್ಮ ವೃತ್ತಿಯಲ್ಲಿ ನಮಗೆ ರಕ್ಷಣೆ ಕೊಡು, ಯಾವುದೇ ಅಪಾಯಗಳು ಸಂಭವಿಸಿದ ಹಾಗೆ ನಮ್ಮನ್ನು ಕಾಪಾಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಭಾಳ ಮುಖ್ಯವಾಗಿ ಅವರು ಅವರ ಆರಾಧ್ಯ ದೇವರಾದಂಥ ಶ್ರೀರಾಮನ ಬಿಟ್ಟರೆ ಅವರು ನಂಬಿಕೊಂಡು ಬಂದಿರುವಂಥದ್ದು ಮರವಂತೆಯ ಈ ವರಾಹ ದೇವರನ್ನು. ಅವರು ತಿಂಗಳಿಗೊಮ್ಮೆ ಅವರು ರಜೆ ಮಾಡ್ತಾರೆ, 1ನೇ ತಾರೀಕು. ಆ ದಿವಸ ನಾವಿಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ, ಎಲ್ಲ ಮೀನುಗಾರ ಬಂಧುಗಳು ಈ ದೇವಾಲಯಕ್ಕೆ ಬರ್ತಾರೆ, ದೇವರಿಗೆ ಪೂಜೆ ಸಲ್ಲಿಸ್ತಾರೆ, ದೇವರ ಆಶೀರ್ವಾದವನ್ನು ಪಡಿತಾರೆ. ಹಾಗೆ ಈ ಆಭಾರಿ ಅನ್ನೋದು ಕೂಡ ಅವರು ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬಂದಂಥ ಒಂದು ದೊಡ್ಡ ಸೇವೆ. ಅವರು ಇದಕ್ಕಾಗಿ ಬೇರೆಯವರನ್ನು ಯಾಚಿಸುವುದಿಲ್ಲ, ತಮ್ಮ ದುಡಿಮೆಯ ಒಂದು ಭಾಗವನ್ನು ಅದಕ್ಕೆ ವ್ಯಯಿಸ್ತಾರೆ. ಈ ಆಭಾರಿಯ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇಲ್ಲಿನ ದೇವರ ಹೆಸರಿನಲ್ಲಿ ಹವನಗಳು ನಡೀತವೆ. ವಿಷ್ಣು ಹವನ ನಡೀತದೆ, ರುದ್ರ ಹವನ ನಡೀತದೆ, ಹಾಗೆ ಪಕ್ಕದ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೀತದೆ. ಅದಾದ ಬಳಿಕ ಇಲ್ಲಿ ಬಹಳ ಮುಖ್ಯವಾಗಿ ಚಂಡಿಕಾ ಹೋಮ ಮಾಡ್ತಾರೆ. ಭಾಳ ಮುಖ್ಯವಾಗಿ ದೊಡ್ಡ ರೀತಿಯಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಯಾವುದನ್ನು ಸತ್ಯನಾರಾಯಣ ಕಳಶ, ಹೌದು, ಇದು ವಾರ್ಷಿಕವಾಗಿ ಇಲ್ಲಿ ಸತ್ಯನಾರಾಯಣ ಕಳಶವನ್ನು ಕೂಡ ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸ್ತಾರೆ. ಈ ಆಭಾರಿಯ ದಿವಸ ಇಲ್ಲಿ ಉತ್ಸವಗಳು ನಡೀತವೆ. ಅವರೇ ದೇವಾಲಯಕ್ಕೆ ಕೊಟ್ಟಂತಹ ರಥ ಇದೆ, ಭಾಳ ಸುಂದರವಾದಂಥ ಪುಷ್ಪರಥ, ಅದನ್ನು ಎಳಿತಾರೆ. ರಾತ್ರಿ ರಂಗಪೂಜೆ ಸಲ್ಲಿಸ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಆಭಾರಿಯ ಒಂದು ಭಾಗವಾಗಿ ಇಲ್ಲಿನ ಜನರು ಈ ನದಿಯಲ್ಲಿ, ಸೌಪರ್ಣಿಕಾ ನದಿಯಲ್ಲಿ ಒಂದು ಮೊಸಳೆ, ಅದು ಎಷ್ಟೋ ಕಾಲದಿಂದ ದೇವತಾ ಸ್ವರೂಪಿಯಾದಂಥ ಮೊಸಳೆ, ಅದು ನೆಗಳ ಅಂತ ಅವರು ಕರೀತಾರೆ, ಅದು ಇಲ್ಲಿ ವಾಸಿಸಿದೆ. ಅದು ಆಗಾಗ ದೇವಾಲಯಕ್ಕೆ ಭೇಟಿ ಕೊಡ್ತದೆ. ಅದು ಬಂದು ದೇವರ ಮುಂದೆ ನೀರಿನಲ್ಲಿ ಕೆಲವು ಕಾಲ ಇರ್ತದೆ. ಹಾಗಾಗಿ ಆ ಸ್ಥಳವನ್ನು ಅವರು ನೆಗಳನ ಗುಂಡಿ ಅಂತಲೇ ಕರೀತಾರೆ. ಅಲ್ಲಿ ಒಂದು 9 ಹೆಡಿಗೆ ಅನ್ನವನ್ನು ಇವತ್ತು ದೇವರ ಪ್ರಸಾದ ಅಂತ ಪ್ರಸಾದ ರೂಪದಲ್ಲಿ ಅಲ್ಲಿ ನೆಗಳನಿಗೆ ಕೊಡ್ತಾರೆ. ಹಾಗೆ ಒಂದು 4-5 ಬುಟ್ಟಿಯನ್ನು ಸಮುದ್ರಕ್ಕೆ ಕೂಡ, ಅವರು ಕೆಲಸ ಮಾಡುವಂತಹ ಕ್ಷೇತ್ರ ಅದು, ಅಲ್ಲಿ ಸಮುದ್ರಕ್ಕೆ ಕೂಡ ಅದನ್ನು ಅರ್ಪಿಸ್ತಾರೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಆಭಾರಿಯ ಭಾಳ ದೊಡ್ಡ ಭಾಗ ಅನ್ನ ಸಂತರ್ಪಣೆ, ಮಹಾ ಅನ್ನ ಸಂತರ್ಪಣೆ. ಈ ದಿನ ಇಲ್ಲಿ ಯಾರೇ ಬರಲಿ, ಮಧ್ಯಾಹ್ನ ಪೂಜೆಯ ನಂತರ ಅನ್ನ ಸಂತರ್ಪಣೆ ಆರಂಭ ಆಗ್ತದೆ. ಎಲ್ಲಿಂದಲೇ ಬರಲಿ, ಯಾರೇ ಬರಲಿ, ಎಷ್ಟೇ ಜನ ಬರಲಿ, ಅಷ್ಟೂ ಜನರಿಗೆ ಇವತ್ತು ಇಲ್ಲಿ ಅನ್ನದಾನ ನಡೀತದೆ. ಇದು ಆಭಾರಿಯ ಒಂದು ಬಹಳ ಮುಖ್ಯವಾದಂಥ ಭಾಗ. ಇವತ್ತು ಇದೆಲ್ಲವನ್ನು ತುಂಬ ಶ್ರದ್ಧಾಪೂರ್ವಕವಾಗಿ ನಮ್ಮ ಮರವಂತೆ ಮೀನುಗಾರ ಬಂಧುಗಳು ಈ ದೇವಾಲಯದಲ್ಲಿ ನೆರವೇರಿಸಿದ್ದಾರೆ. ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಯಾವುದೇ ದೇವತಾ ಕೆಲಸ ಇರ್ಬೋದು, ಅವರು ತಮ್ಮನ್ನು ಪೂರ್ತಿಯಾಗಿ ಅದಕ್ಕೆ ಸಮರ್ಪಣೆ ಮಾಡಿಕೊಂಡು ಮಾಡ್ತಾರೆ. ಇವತ್ತು ಕೂಡ ಅದನ್ನು ಮಾಡಿದ್ದಾರೆ. ಅವರ ಹಿರಿಯರೆಲ್ಲ ಸೇರಿದ್ದಾರೆ, ಯುವಕರು ಸೇರಿಕೊಂಡಿದ್ದಾರೆ, ತುಂಬ ಜನ ಸ್ವಯಂ ಸೇವಕರು ಬೇಕಾಗ್ತದೆ. ಅವರೆಲ್ಲ ಇವತ್ತು ದುಡಿದು ಇಡೀ ಕಾರ್ಯಕ್ರಮ ತುಂಬ ಯಶಸ್ಸು ಪಡೆಯುವ ಹಾಗೆ, ತುಂಬ ಶಿಸ್ತಿನಿಂದ ನಡೆಯುವ ಹಾಗೆ ಅದನ್ನು ನೋಡಿಕೊಂಡಿದ್ದಾರೆ. ಇವತ್ತು ದೂರ ದೂರದ ಊರಿನವರು ಕೂಡ ಇಲ್ಲಿ ಏನು ನಡೀತು ಎನ್ನುವುದನ್ನು ಇಲ್ಲಿ ಲೈವ್ ಪ್ರಸಾರ ಆಗ್ತಾಯಿದೆ. ನಾನು ಹೇಳೋದಕ್ಕಿಂತ ತಾವು ಎಲ್ಲ ನೋಡ್ತಾ ಇದ್ದೀರಿ. ನಾವು ಇವತ್ತು ಇಲ್ಲಿ ಸೇರಿದವರು ಈಗಾಗಲೇ ದೇವರ ಪ್ರಸಾದವನ್ನು ಪಡೆದಿದ್ದೇವೆ. ಹಾಗೆ ಅವರ ನೀಡಿದಂತಹ ಅನ್ನ ಸಂತರ್ಪಣೆಯಲ್ಲಿ ಭಾಗಿಗಳಾಗಿದ್ದೇವೆ. ಬಂದವರಿಗೂ ತೃಪ್ತಿಯಾಗಿದೆ.
ದೇವರಿಗೂ ಸಂತೋಷ ಆಗಿದೆ. ಹಾಗಾಗಿ ಸಹಜವಾಗಿ ದೇವರು ಅವರಿಗೆ ಒಳ್ಳೆಯದು ಮಾಡ್ತಾರೆ. ನಾನು ಒಬ್ಬ ಊರಿನ ಹಿರಿಯನಾಗಿ ಅವರು ಏನು ಮನದ ಇಚ್ಛೆಯನ್ನು ಇಟ್ಟುಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅದು ಈಡೇರಬೇಕು. ಅವರ ವೈಯಕ್ತಿಕ ಬದುಕಿನಲ್ಲಿ, ಕುಟುಂಬದ ಬದುಕಿನಲ್ಲಿ, ಅವರ ವೃತ್ತಿ ಬದುಕಿನಲ್ಲಿ ಅವರಿಗೆ ಸುಖ, ಸಂತೋಷ, ಸಂತೃಪ್ತಿ ಮತ್ತು ಅವರ ದುಡಿಮೆಗೆ ತಕ್ಕ ಫಲ ಸಿಗಬೇಕು. ಹಾಗೆ ದೇವರು ಕರುಣಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ತೇನೆ. ನಮಸ್ಕಾರ.